ಖ್ಯಾತ ನೃತ್ಯ ಗುರು ಕಲಾಶ್ರೀ ಕಮಲಾ ಭಟ್ ಅವರು ಮಂಗಳವಾರ ರಾತ್ರಿ ವಿಧಿವಶರಾಗಿದ್ದಾರೆ. 70 ವರ್ಷ ವಯಸ್ಸಾಗಿದ್ದ ಕಮಲಾ ಭಟ್ ಅವರು ಕಳೆದ 45 ವರ್ಷಗಳಿಂದ ಭರತನಾಟ್ಯದ ಮೂಲಕ ಕಲಾ ಸೇವೆಯನ್ನ ಮಾಡ್ತಾ ಇದ್ರು. ನಾಟ್ಯಾಲಯ ಸಂಸ್ಥೆಯನ್ನ ಹುಟ್ಟುಹಾಕಿ ಸಾವಿರಾರು ಮಕ್ಕಳಿಗೆ ಭರತನಾಟ್ಯದ ತರಬೇತಿಯನ್ನ ನೀಡ್ತಾ ಇದ್ರು. ಕೇವಲ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ರಾಜ್ಯ, ದೇಶ ಹಾಗೂ ವಿದೇಶದಲ್ಲೂ ಹಲವಾರು ಶಿಷ್ಯರನ್ನ ಇವರು ಹೊಂದಿದ್ರು. ಇವರಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತ ಸಾಧನೆ ಮಾಡಿರುವುದು ಇವರ ಕಲಾ ಸೇವೆಗೆ ಸಿಕ್ಕ ದೊಡ್ಡ ಪ್ರಶಸ್ತಿ. ಉಳ್ಳಾಲ ಮೋಹನ್ ಕುಮಾರ್ ಅವರ ಶಿಷ್ಯರಾಗಿದ್ದ ಕಮಲಾ ಭಟ್ ಅವರು ಇದುವರೆಗೆ ಸಾವಿರಾರು ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಇವರ ಕಲಾ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಇದರ ಜೊತೆಗೆ ನೂರಾರು ಪ್ರಶಸ್ತಿಗಳು ಇವರನ್ನ ಅರಸಿರುವುದು ಇವರ ಭರತನಾಟ್ಯ ಸೇವೆಗೆ ಸಿಕ್ಕ ಗೌರವವಾಗಿದೆ.